ಅದು 2025 ನವೆಂಬರ್ ತಿಂಗಳು ಜೆಪಿ ನಗರದ HDFC ಬ್ಯಾಂಕ್ ಶಾಖೆಯಿಂದ 7.11 ಕೋಟಿ ರೂಪಾಯಿ ಟ್ರಂಕ್ ನಲ್ಲಿ ತುಂಬಿಕೊಂಡು ಬುಧವಾರ ಮಧ್ಯಾಹ್ನ 12 ಗಂಟೆ 20 ನಿಮಿಷಕ್ಕೆ ಗೋವಿಂದಪುರದ ATMಗೆ CMS ಕಂಪನಿಯ ಸಿಬ್ಬಂದಿ ವಾಹನದಲ್ಲಿ ಹೊರಟಿದ್ದರು. ವಾಹನದಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾದಂತಹ ರಾಜು, ತಮ್ಮಯ್ಯ, ಕಸ್ಟೋಡಿಯನ್ ಅಫ್ತಾಬ್ ಹಾಗೂ ಚಾಲಕ ವಿನೋದ್ ಕುಮಾರ್ ಅದರಲ್ಲಿದ್ದರು. ಜಯನಗರದ ಅಶೋಕ ಪಿಲ್ಲರ್ ದಾಟಿ ಲಾಲ್ಬಾಗ್ ಸಿದ್ದಾಪುರ ಗೇಟ್ ಬಳಿ ಬಂದಾಗ ಇನೋವಾದಲ್ಲಿ ಬಂದ 5-6 ಮಂದಿ ದರೋಡೆಕೋರರು CMS ವಾಹನವನ್ನ ಅಡ್ಡಿಗಟ್ಟಿದ್ದಾರೆ. ತಮ್ಮನ್ನ RBI ಅಧಿಕಾರಿಗಳೆಂದು ಪರಿಚಯಿಸಿಕೊಂಡು ದರೋಡೆಕೋರರು ನಿಮ್ಮ ವಾಹನದಲ್ಲಿರುವ ಹಣವನ್ನ ಪರಿಶೀಲನೆ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ನಂತರ ಉಳಿದವರನ್ನ ಕಾರಿನಲ್ಲಿ ಕೂರಿಸಿ ಚಾಲಕನಿಗೆ ತಮ್ಮ ಕಾರು ಹಿಂಬಾಲಿಸುವಂತೆ ಸೂಚಿಸಿದ್ದಾರೆ. ಅಲ್ಲದೆ ಡೈರಿ ವೃತ್ತದಲ್ಲಿ ಚಾಲಕನಿಗೆ ಪಿಸ್ತೂಲ್ ಅನ್ನ ತೋರಿಸಿ ಬೆದರಿಕೆ ಹಾಕಿ ಹಣ ತುಂಬಿದ್ದ ಟ್ರಂಕ್ ಗಳನ್ನ ಕಾರಿಗೆ ಸಾಗಿಸಿ ಕ್ಷಣಾರ್ಧದಲ್ಲಿ ಆರೋಪಿಗಳು ಅಲ್ಲಿಂದ ಪಾರಾಗಿದ್ದಾರೆ. ಡೈರಿ ಸರ್ಕಲ್ ನಿಂದ ಹೊರಟ ಇನೋವಾ ಕಾರು ಹಳೆ ಮದ್ರಾಸ್ ರಸ್ತೆಗೆ ಬಂದಿದ್ದು ಅದೇ ಮಾರ್ಗದಲ್ಲಿ ಪ್ರಯಾಣಿಸಿ KR ಪುರದ ಭಟ್ಟರಹಳ್ಳಿ ಮೂಲಕ ಹೆದ್ದಾರಿಯಲ್ಲಿ ಸಾಗದೆ ದರೋಡೆಕೋರರು ದಿಕ್ಕನ್ನ ಕೂಡ ಅಲ್ಲಿ ಬದಲಾಯಿಸಿದ್ದಾರೆ. ಭಟ್ಟರಹಳ್ಳಿಯಿಂದ ರಸ್ತೆಯಲ್ಲಿ ಸಾಗಿ ಹೊಸಕೋಟೆ ಮುಟ್ಟಿದ್ದಾರೆ. ಹೀಗೆ ದಿಕ್ಕು ಬದಲಿಸುತ್ತಲೇ ದರೋಡೆಕೋರರು ಆಂಧ್ರ ಪ್ರದೇಶ ಗಡಿಯನ್ನು ಕೂಡ ದಾಟಿ ಬಿಟ್ಟಿದ್ದಾರೆ. ಈ ಕೃತ್ಯದ ತನಿಖೆಗಿಳಿದ ಬೆಂಗಳೂರು ಪೊಲೀಸರು ನಗರದ ಡೈರಿ ವೃತ್ತದಿಂದ ಹೊಸಕೋಟೆವರೆಗೆ ಸುಮಾರು 2,000ಕ್ಕೂ ಹೆಚ್ಚಿನ CCTV ಕ್ಯಾಮೆರಾಗಳು ಹಾಗೂ ಆ ಪ್ರದೇಶದ ದೂರವಾಣಿ ಸಂಪರ್ಕದ ಟವರ್ ನಲ್ಲಿ ಅದೇ ಹೊತ್ತಿಗೆ ಸಂಪರ್ಕ ಹೊಂದಿದ ಶಂಕಿತ ಸುಮಾರು 2,000ಕ್ಕೂ ಅಧಿಕ ಮೊಬೈಲ್ ಕರೆಗಳನ್ನ ಜಾಲಾಡಿದ್ದಾರೆ. ಆಗ ದರೋಡೆಕೋರರಿಗೆ ಗ್ರೇಟ್ ಎಸ್ಕೇಪ್ ಜಾಡು ಪೊಲೀಸರಿಗೆ ಸಿಕ್ಕೇ ಬಿಟ್ಟಿದೆ. ಈ ಸುಳಿವು ಬೆನ್ನು ಹತ್ತಿದಾಗ ದರೋಡೆಕೋರರ ಗುಂಪಿನ ಇಬ್ಬರು ನಗರದಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ತಮ್ಮನ್ನು ಪೊಲೀಸರು ಬೆನ್ನಟ್ಟಿರುವ ವಿಚಾರ ಗೊತ್ತಾಗಿ ಭೀತಿಗೊಂಡ ಆರೋಪಿಗಳು ಚಿತ್ತೂರು ಸಮೀಪ ಇನ್ನೋವಾ ಬಿಟ್ಟು ಬೇರೊಂದು ಕಾರ್ನಲ್ಲಿ ಹಣದ ಸಮೇತ ಪರಾರಿಯಾಗಿದ್ದಾರೆ. ನಸುಕಿನಲ್ಲಿ ಚಿತ್ತೂರಿನ ವೆಲ್ಲೂರು ರಸ್ತೆಯಲ್ಲಿ ಅನಾಥವಾಗಿ ನಿಂತಿದ್ದ ಇನ್ನೋವಾ ಕಾರ್ ಪತ್ತೆಯಾಗಿದೆ ಅಂತ ಮೂಲಗಳು ವಿವರಿಸಿವೆ. ಹಣ ಸಾಗಿಸುವ ವಾಹನದಲ್ಲಿ ಬಿಗಿ ಭದ್ರತೆಯನ್ನ CMS ಕಂಪನಿ ಕಲ್ಪಿಸಿತ್ತು. ಕಾರಿನ ಚಾಲಕ ಹೊರತುಪಡಿಸಿದರೆ ಹೊರಗಿನಿಂದ ಬಾಗಿಲು ತೆರೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅಲ್ಲದೆ ಈ ವಾಹನದಲ್ಲಿ CCTV ಕ್ಯಾಮೆರಾ ಹಾಗೂ ಚಾಲಕನ ಸೀಟಿನ ಮುಂದೆ ಅಲಾರಾಂ ಸಹ ಅಳವಡಿಸಲಾಗಿತ್ತು. ಆದರೆ ದರೋಡೆ ವೇಳೆ ಚಾಲಕ ಅಲಾರಾಂ ಸ್ವಿಚ್ ಆನ್ ಮಾಡಿರಲಿಲ್ಲ. ಪರವಾನಗಿ ಹೊಂದಿದ್ದ ಬಂದೂಕುಗಳನ್ನ ಗನ್ಮ್ಯಾನ್ ಬಳಸಲಿಲ್ಲ ಅನ್ನುವ ಮೂಲ ಈಗ ಗೊತ್ತಾಗಿದೆ. ಈ ಒಂದು ಜಾಲವನ್ನ, ಈ ಒಂದು ಪ್ರಕರಣವನ್ನ ತನಿಖೆ ಮಾಡುತ್ತಾ ಮುಂದಾದಂತಹ ಪೊಲೀಸರು OTTಯಲ್ಲಿ ವೆಬ್ ಸಿರೀಸ್ ನೋಡಿ ATM ಹಣ ದೋಚಲು ದರೋಡೆಕೋರರು ಸಂಚು ರೂಪಿಸಿದ್ದಾರೆ ಎನ್ನುವ ಮಾಹಿತಿ ಪೊಲೀಸರಿಗೆ ಗೊತ್ತಾಗಿದೆ. OTT ತಾಣಗಳಲ್ಲಿ ದರೋಡೆ ಪ್ರಕರಣ ಸಂಬಂಧ ಹಲವು ವೆಬ್ ಸಿರೀಸ್ ವೀಕ್ಷಣೆಗೆ ಸಿಗುತ್ತವೆ. ಸಾಂದರ್ಭಿಕ ಸಾಕ್ಷ್ಯಗಳನ್ನ ಅವಲೋಕಿಸಿದಾಗ ವೆಬ್ ಸಿರೀಸ್ ಪ್ರೇರಣೆ ಬಗ್ಗೆ ಈಗ ತನಿಖೆಗೆ ಮಹತ್ವ ಸುಳಿವನ್ನ ಕೂಡ ಹಿರಿಯ ಅಧಿಕಾರಿಗಳಿಗೆ ಕೊಟ್ಟಿದೆ. ಇತ್ತೀಚೆಗಂತೂ ಹಲವಾರು ಕ್ರೈಮ್ಗಳು, ಹಲವಾರು ಅಪರಾಧಗಳು, ಹಲವಾರು ಕಳ್ಳತನ, ಕೊಲೆಗಳು ಈ ವೆಬ್ ಸಿರೀಸ್ ಮೂಲಕವೇ ನಡೆಯುತ್ತಿದೆ. ಇವುಗಳಿಂದ ಇನ್ಸ್ಪೈರ್ ಆಗಿ ಸ್ಫೂರ್ತಿಯನ್ನ ಪಡೆದು ಅವುಗಳನ್ನೇ ಕಾಪಿ ಮಾಡಿಕೊಂಡು ಸಮಾಜದಲ್ಲಿ ಇಂತಹ ಕೃತ್ಯಗಳು ದಿನನಿತ್ಯ ನಡೆಯುತ್ತಿರುವುದು ನಮಗೆ ಕಂಡು ಬರುತ್ತಿದೆ. ಹೌದು ಸ್ನೇಹಿತರೆ, ಭಾರತೀಯ ಮನರಂಜನಾ ಕ್ಷೇತ್ರದಲ್ಲಿ ಕಳೆದ 1 ದಶಕದಲ್ಲಿ ಸಂಭವಿಸಿದ ಅತಿ ದೊಡ್ಡ ಕ್ರಾಂತಿ ಅಂದ್ರೆ ಅದುವೇ ನಿಸ್ಸಂದೇಹವಾಗಿ OTT ಹಾಗೂ ವೆಬ್ ಸಿರೀಸ್ಗಳು ಅಂತ ಹೇಳಬಹುದಾಗಿದೆ. ಸಾಂಪ್ರದಾಯಿಕ ದೂರದರ್ಶನ ಮತ್ತು ಸಿನಿಮಾ ಮಾಧ್ಯಮಗಳ ಕಟ್ಟುಪಾಡುಗಳನ್ನ ಮೀರಿ ಓವರ್ ದಿ ಟಾಪ್ ಅಂದ್ರೆ OTT ಪ್ಲಾಟ್ಫಾರ್ಮ್ಗಳಲ್ಲಿ ಬಿಡುಗಡೆಯಾಗಿರುವ ಈ ಹೊಸ ಮಾಧ್ಯಮವು ಕತೆ ಹೇಳುವ ಶೈಲಿ, ನಿರ್ಮಾಣ, ಗುಣಮಟ್ಟ ಮತ್ತು ವಿಷಯದ ವೈವಿಧ್ಯತೆಯಲ್ಲಿ ಮಹತ್ವದ ಬದಲಾವಣೆ ಕೂಡ ಈಗ ನೀವು ಕಾಣಬಹುದಾಗಿದೆ. ಭಾರತೀಯ ಪ್ರೇಕ್ಷಕರು ದೊಡ್ಡ ಪರದೆಯಿಂದ ಮೊಬೈಲ್ ಪರದೆ ಕಡೆಗೆ ವಾಲುತ್ತಿರುವ ಈ ಸಂದರ್ಭದಲ್ಲಿ ವೆಬ್ ಸಿರೀಸ್ಗಳು ಕೇವಲ ಮನರಂಜನೆಯ ಮೂಲವಾಗಿ ಉಳಿದಿಲ್ಲ. ಅವು ಭಾರತದ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ವಾಸ್ತವವನ್ನ ಪ್ರತಿಬಿಂಬಿಸುವಂತಹ ಪ್ರಬಲ ವೇದಿಕೆಯಾಗಿ ಹೊರಹೊಮ್ಮಿದೆ. 2016 ನಂತರ ಸ್ಮಾರ್ಟ್ ಫೋನ್ ಬಳಕೆ ಏರಿಕೆ, ಕಡಿಮೆ ದರದ ಇಂಟರ್ನೆಟ್, OTT ಪ್ಲಾಟ್ಫಾರ್ಮ್ಗಳ ಲಭ್ಯತೆ, ಈ ಮೂರು ಸೇರಿ ವೆಬ್ ಸಿರೀಸ್ಗಳ ಮಹಾ ಸಂಸ್ಕೃತಿ ಭಾರತದ ಮನರಂಜನಾ ಕ್ಷೇತ್ರವನ್ನ ಹೊಸ ಹಾದಿಗೆ ಕೊಂಡೊಯ್ಯುತ್ತಿವೆ. ಒಂದು ಕಾಲದಲ್ಲಿ ದೂರದರ್ಶನ ಮತ್ತು ಚಿತ್ರಮಂದಿರಗಳು ಮಾತ್ರ ಮನರಂಜನೆಗೆ ಪ್ರಮುಖ ಮೂಲವಾಗಿದ್ದವು. ಇಂದು ಭಾರತದಲ್ಲಿ 500ಕ್ಕೂ ಹೆಚ್ಚು ವೆಬ್ ಸಿರೀಸ್ಗಳು ಬಿಡುಗಡೆಯಾಗಿದ್ದು ಇನ್ನು ಹೊಸ ವೆಬ್ ಸಿರೀಸ್ಗಳು ರಿಲೀಸ್ ಆಗಲು ಕೂಡ ಕಾಯುತ್ತಿವೆ. ವರ್ಷಕ್ಕೆ ಸುಮಾರು 12,000 ಕೋಟಿಗೂ ಹೆಚ್ಚು OTT ಮಾರುಕಟ್ಟೆ, ಈಗ ಅದರ ಮೌಲ್ಯ ಹೆಚ್ಚಾಗಿದೆ. ಭಾರತದಲ್ಲಿ ವೆಬ್ ಸಿರೀಸ್ಗಳ ಹುಟ್ಟಿಗೆ ಕಾರಣವಾಗಿತ್ತು ಡಿಜಿಟಲ್ ಕ್ರಾಂತಿ. ಹೌದು, ಇದಕ್ಕೆ ಮುಖ್ಯ ಕಾರಣವೇ ನಾನು ಹೇಳಿದ ಹಾಗೆ ಇಂಟರ್ನೆಟ್ ದರಗಳ ಕಡಿತ. 2016ರಲ್ಲಿ
ರಿಲಯನ್ಸ್ ನ ಜಿಯೋ ಕಂಪನಿಯ ಪ್ರವೇಶದ ನಂತರ ಭಾರತದ ಇಂಟರ್ನೆಟ್ ದರಗಳು 93% ಕುಸಿದು ಹೋಗಿವೆ. 2014ರಲ್ಲಿ 1 GB ಡೇಟಾಗೆ ಬರೋಬ್ಬರಿ ₹260 ತಗುಲುತ್ತಿತ್ತು. ಆದ್ರೆ 2020ರ ವೇಳೆಗೆ 1 GB ಡೇಟಾಗೆ ಕೇವಲ ₹10 ಮಾತ್ರಕ್ಕೆ ಸಿಗುತ್ತಿತ್ತು. ಇದರಿಂದ ಇಂಟರ್ನೆಟ್ ಸ್ಟ್ರೀಮಿಂಗ್ ಜನಸಾಮಾನ್ಯರಿಗೆ ಲಭ್ಯವಾಗಿತ್ತು. ಎಂಥವರು ಕೂಡ ಕಡುಬಡವರು ಕೂಡ ಈಗ ಸ್ಮಾರ್ಟ್ ಮೊಬೈಲ್ಗಳನ್ನ ಇಟ್ಟುಕೊಂಡು ಇಂಟರ್ನೆಟ್ ಅನ್ನ ಬಳಸಿಕೊಂಡು ಇರೋ ಬರೋದನ್ನೆಲ್ಲ ನೋಡಿಕೊಂಡು ಮಜಾ ಮಾಡುತ್ತಿದ್ದಾರೆ. ಭಾರತದಲ್ಲಿ ಇಂದಿಗೂ 75 ಕೋಟಿ ಸ್ಮಾರ್ಟ್ ಫೋನ್ ಬಳಕೆದಾರರು ಇದ್ದಾರೆ ಎನ್ನುವ ಅಂಕಿಅಂಶ ಈಗ ಬದಲಾಗಿದೆ. ಈ ಅಂಕಿ OTT ಪ್ಲಾಟ್ಫಾರ್ಮ್ಗಳಿಗೆ ದೊಡ್ಡ ಮಾರುಕಟ್ಟೆಯಾಗಿ ಹೋಗಿದೆ. 2016ರಲ್ಲಿ ಬಂದಂತಹ ನೆಟ್ಫ್ಲಿಕ್ಸ್ ಹಾಗೂ ಅಮೆಜಾನ್ ಪ್ರೈಮ್, ಆಮೇಲೆ ಬಂದಂತಹ ಹಾಟ್ ಸ್ಟಾರ್, ಸೋನಿ ಲೈವ್, ಜಿ ಸಿನಿಮಾ, ಜಿ5, ಜಿಯೋ ಸಿನಿಮಾ, ಊಟ್, ಮ್ಯಾಕ್ಸ್ ಪ್ಲೇಯರ್ ಇವುಗಳ ಬೃಹತ್ ಸ್ಪರ್ಧೆಯೇ ವೆಬ್ ಸಿರೀಸ್ಗಳ ಗುಣಮಟ್ಟವನ್ನ ಮತ್ತೆ ಹೆಚ್ಚಿಸಿದೆ. ವರದಿಯ ಪ್ರಕಾರ ಭಾರತೀಯ OTT ಮಾರುಕಟ್ಟೆಯು 2025ರ ವೇಳೆಗೆ ಭಾರತದಲ್ಲಿ OTT ಚಂದಾದಾರರ ಸಂಖ್ಯೆಯು 450 ಮಿಲಿಯನ್ಗಿಂತ ಹೆಚ್ಚಿದೆ ಅಂತ ಅಂದಾಜಿಸಲಾಗಿದೆ. ವರದಿಯ ಪ್ರಕಾರ ಭಾರತೀಯ OTT ಮಾರುಕಟ್ಟೆಯು 2027ರವರೆಗೆ 7 ಬಿಲಿಯನ್ ಅಂದ್ರೆ ಸರಿಸುಮಾರು 58 ಕೋಟಿ ದಾಟುವ ನಿರೀಕ್ಷೆ ಇದೆ. ಒಟ್ಟು ಡಿಜಿಟಲ್ ವಿಷಯದ ಬಳಕೆಯಲ್ಲಿ 70%ಕ್ಕಿಂತ ಹೆಚ್ಚು ವೀಕ್ಷಕರು ಮೊಬೈಲ್ ಸಾಧನದಲ್ಲಿ ವಿಷಯಗಳನ್ನ, ಈ ಸಬ್ಜೆಕ್ಟ್ ಗಳನ್ನ, ಈ ಎಂಟರ್ಟೈನ್ಮೆಂಟ್ ಗಳನ್ನ ವೀಕ್ಷಿಸುತ್ತಿದ್ದಾರೆ. ಈ ಪೈಕಿ ವೆಬ್ ಸಿರೀಸ್ಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ. ದೂರದರ್ಶನದಲ್ಲಿನ ದೈನಂದಿನ ಧಾರಾವಾಹಿಗಳು ಸಾಮಾನ್ಯವಾಗಿ ಒಂದೇ ರೀತಿಯ ಕುಟುಂಬ ಕೇಂದ್ರಿತ ಸಾಂಪ್ರದಾಯಬದ್ಧ ಕಥೆಗಳಿಗೆ ಅಂಟಿಕೊಳ್ಳುತ್ತಿದ್ದವು. ಆದರೆ ಈ ವೆಬ್ ಸಿರೀಸ್ಗಳು ಈ ಮಿತಿಯನ್ನ ಸಂಪೂರ್ಣವಾಗಿ ಕಿತ್ತೆಸೆದು ಲೈಂಗಿಕತೆ, ಹಾರರ್, ಸೆಕ್ಸ್, ರಾಜಕೀಯ, ಧರ್ಮ, ಹಿಂಸೆ, ವೈಲೆನ್ಸ್, ಅಪರಾಧ, ಡಕಾಯಿತಿ, ಕಳ್ಳತನ ಇಂತಹ ವಿಷಯಗಳು ಈ ವೆಬ್ ಸಿರೀಸ್ಗಳಲ್ಲಿ ರಾರಾಜಿಸುತ್ತಿದ್ದು, ಅದರಲ್ಲೂ ಯುವಕರನ್ನ ಹೆಚ್ಚು ಅವು ತಮ್ಮತ್ತ ಅಟ್ರಾಕ್ಟ್ ಮಾಡುತ್ತಿವೆ. ನೆಟ್ಫ್ಲಿಕ್ಸ್ ನ ಸೀಕ್ರೆಟ್ ಗೇಮ್ಸ್, ಅಮೆಜಾನ್ ನ ಮಿರ್ಜಾಪುರ್, ದಿ ಫ್ಯಾಮಿಲಿ ಮ್ಯಾನ್ ಇಂತಹ ಸರಣಿಗಳು ಹಿಂದಿಯಲ್ಲಿ ಭಾರಿ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದವು. ಕನ್ನಡದಲ್ಲೂ ಕೂಡ ಹಲವಾರು ವೆಬ್ ಸಿರೀಸ್ಗಳು ಕಂಡು ಬಂದಿವೆ. ಕೆಟಲ್ ವಿಜಯ್, ಲೂಸ್ ಕನೆಕ್ಷನ್ ಅಂತಹ ಸರಣಿಗಳು ಹೆಸರುವಾಸಿಯಾಗಿವೆ. ಈ ವೆಬ್ ಸಿರೀಸ್ಗಳು ಇಷ್ಟು ಜನಪ್ರಿಯತೆ ಪಡೆಯಲು ಆ ವಿಷಯಗಳಲ್ಲಿ ಮತ್ತು ಆ ಚಿತ್ರೀಕರಣಗಳಲ್ಲಿ ಇರುವಂತಹ ನೈಜತನ ಮತ್ತು ಗಂಭೀರತೆ, ಮಧ್ಯಮ ವರ್ಗದ ಜೀವನ, ಗ್ರಾಮೀಣ ಜೀವನದ ರಾಜಕೀಯ ಮತ್ತು ಅಪರಾಧದ ನೈಜ ಚಿತ್ರಣಕ್ಕೆ ವೆಬ್ ಸಿರೀಸ್ಗಳು ಹೆಚ್ಚು ಒತ್ತನ್ನ ಕೊಡುತ್ತಿವೆ. ಉದಾಹರಣೆಗೆ ಹಿಂದಿಯಲ್ಲಿ ಬಂದಂತಹ ಪಂಚಾಯತ್, ದೆಹಲಿ ಕ್ರೈಮ್ಸ್ ಇಂತಹ ಗಂಭೀರ ಸಾಮಾಜಿಕ ವಿಷಯಗಳ ಮೇಲೆ ಹೆಚ್ಚು ಬೆಳಕು ಚೆಲ್ಲಲು ಈ ವೆಬ್ ಸಿರೀಸ್ಗಳು ಪ್ರಯತ್ನ ಪಟ್ಟಿದ್ದವು. ಈ ವೆಬ್ ಸಿರೀಸ್ಗಳ ಮೂಲಕ ಅಂದ್ರೆ ಈ OTT ಪ್ಲಾಟ್ಫಾರ್ಮ್ಗಳ ಮೂಲಕ ಹಲವಾರು ತಂತ್ರಜ್ಞರು ಮತ್ತು ಕಲಾವಿದರಿಗೆ ಕೂಡ ಒಳ್ಳೆಯ ಒಂದು ವೇದಿಕೆಯಾಗಿ ಹೊರಹೊಮ್ಮಿದೆ. ವೆಬ್ ಸಿರೀಸ್ಗಳ ಉದಯವು ಮನರಂಜನಾ ಉದ್ಯಮದಲ್ಲಿ ಹಲವಾರು ವಿಭಾಗಗಳಿಗೆ ಹೊಸ ಅವಕಾಶಗಳನ್ನು ಕೂಡ ತೆರೆದಿದೆ. ಸಣ್ಣ ಪಟ್ಟಣದ ಪ್ರತಿಭೆಗಳು ಮತ್ತು ಸ್ವತಂತ್ರ ಚಲನಚಿತ್ರ ನಿರ್ಮಾಪಕರು ಮತ್ತು ತಮ್ಮ ಕಥೆಗಳನ್ನ ಹೇಳಲು ದೊಡ್ಡ ಬಜೆಟ್ ನ OTT ವೇದಿಕೆಗಳನ್ನ ಬಳಸಲು ಈಗ ಸಾಧ್ಯವಾಗುತ್ತಿದೆ. ಯಾಕಂದ್ರೆ ಕೇವಲ ಸಿನಿಮಾ ಮತ್ತು ದೂರದರ್ಶನ ಮೇಲೆ ಡಿಪೆಂಡ್ ಆದ್ರೆ ಹಲವಾರು ಟ್ಯಾಲೆಂಟ್ಗಳು ಊರಲ್ಲೇ ಇರಬೇಕಾಗಿತ್ತು, ಹಳ್ಳಿಗಳಲ್ಲೇ ಇರಬೇಕಾಗಿತ್ತು. ಆದ್ರೆ ಈಗ ಹೊಸ ಹೊಸ ತಂತ್ರಜ್ಞಾನ, ಈ ವೆಬ್ ಸಿರೀಸ್ಗಳು ಮತ್ತು OTTಗಳು ಹೊಸ ಟ್ಯಾಲೆಂಟ್ಗೆ ಹೊಸ ಹೊಸ ಅವಕಾಶಗಳನ್ನು ಕೂಡ ನೀಡುತ್ತಿವೆ. ಸಿನಿಮಾ ಮತ್ತು ಟಿವಿ ಎರಡರಲ್ಲೂ ಅವಕಾಶ ಸಿಗದಂತಹ ಅಥವಾ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಲು ಸಾಧ್ಯವಾಗದಂತಹ ಅನೇಕ ನುರಿತ ರಂಗಭೂಮಿ ಕಲಾವಿದರು, ಸಹಾಯಕ ನಟರು ವೆಬ್ ಸಿರೀಸ್ಗಳ ಮೂಲಕ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನ ಗಳಿಸಿದ್ದಾರೆ. ಕನ್ನಡ, ಹಿಂದಿ, ತೆಲುಗು, ತಮಿಳು ಹೀಗೆ ಹಲವಾರು ಭಾಷೆಗಳಲ್ಲಿ ಹಲವಾರು ನಟರು ಈಗ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. OTT ವೇದಿಕೆಗಳು ತಮ್ಮ ಮೂಲ ವಿಷಯಕ್ಕಾಗಿ ಅಂದ್ರೆ ಒರಿಜಿನಲ್ ಕಂಟೆಂಟ್ ಗಾಗಿ ದೊಡ್ಡ ಪ್ರಮಾಣದಲ್ಲಿ ಹಣ ಹೂಡಿಕೆ ಕೂಡ ಮಾಡುತ್ತಿವೆ. ಭಾರತೀಯ ವೆಬ್ ಸಿರೀಸ್ಗಳ ನಿರ್ಮಾಣ ಬಜೆಟ್ ಈಗ ಪ್ರತಿ ಎಪಿಸೋಡ್ಗೆ 1 ಕೋಟಿಯಿಂದ 10 ಕೋಟಿವರೆಗೂ ತಲುಪಿದೆ. ಕೆಲವು ಪ್ರಮುಖ ಸ್ಟಾರ್ಗಳು, ಉದಾಹರಣೆಗೆ ಅಜಯ್ ದೇವಗನ್ ಒಂದು ಸರಣಿಗೆ 125 ಕೋಟಿವರೆಗೂ ಸಂಭಾವನೆ ಪಡೆಯುತ್ತಿರುವ ಹಲವಾರು ವೆಬ್ ಸಿರೀಸ್ಗಳು ಈಗ ನೀವು ಕಾಣಬಹುದಾಗಿದೆ. ವೆಬ್ ಸಿರೀಸ್ಗಳಿಗೆ ಭಾರತೀಯ ಮನರಂಜನಾ ಕ್ಷೇತ್ರದಲ್ಲಿ ಪ್ರಬಲ ಸ್ಥಾನ ದೊರೆತಿದ್ದರೂ ಕೆಲವು ಸವಾಲುಗಳು ಇನ್ನಿವೆ. ಮುಖ್ಯವಾಗಿ ಸಿನಿಮಾ ಮತ್ತು ಟಿವಿ ಕಾರ್ಯಕ್ರಮಗಳಂತೆ ವೆಬ್ ಸಿರೀಸ್ಗಳಿಗೆ ಕಟ್ಟುನಿಟ್ಟಾದ ಇನ್ನೂವರೆಗೂ ಸೆನ್ಸಾರ್ಶಿಪ್ ಬಂದಿರಲಿಲ್ಲ. ಆದ್ರೆ ಇದರ ಬಗ್ಗೆ ಈಗ ವಾರ್ತಾ ಮತ್ತು ಪ್ರಚಾರ ಇಲಾಖೆ ವಿಚಾರವನ್ನು ಕೂಡ ಮಾಡುತ್ತಿದೆ. ಇದು ಸೃಜನಶೀಲವಾದ ಸ್ವಾತಂತ್ರ್ಯಕ್ಕೆ ಅನುವು ಮಾಡಿಕೊಟ್ಟಿದ್ದರೂ ಇದರಲ್ಲಿ ಅಶ್ಲೀಲತೆ, ಹಿಂಸೆ ಮತ್ತು ಧಾರ್ಮಿಕ ಭಾವನೆಗಳನ್ನ ನೋಯಿಸುವ ವಿಷಯಗಳ ಬಗ್ಗೆ ಸಾರ್ವಜನಿಕ ಚರ್ಚೆಗಳು ಇದರ ಮೇಲೆ
ನಡೆಯುತ್ತಾನೆ ಇವೆ. 2021ರಲ್ಲಿ ಭಾರತ ಸರ್ಕಾರವು ಮಾಹಿತಿ ತಂತ್ರಜ್ಞಾನ ಮಧ್ಯವರ್ತಿ ಮಾರ್ಗಸೂಚಿಗಳು ಮತ್ತು ಡಿಜಿಟಲ್ ಮಾಧ್ಯಮ ನೀತಿ ಸಂಹಿತೆ ನಿಯಮಗಳನ್ನ ಅಧಿಸೂಚನೆ ಹೊರಡಿಸಿತ್ತು. ಇದು OTT ವಿಷಯದ ಸ್ವಯಂ ನಿಯಂತ್ರಣಕ್ಕೆ ಮತ್ತು ದೂರು ನಿವಾರಣಾ ಕಾರ್ಯವಿಧಾನಕ್ಕೆ ಒಂದು ಚೌಕಟ್ಟನ್ನು ಕೂಡ ಈಗ ಒದಗಿಸಿದೆ. ಇದೇ ಕಾರಣ ನೋಡಿ, ವೆಬ್ ಸಿರೀಸ್ಗಳ ಏರಿಕೆಯಿಂದಾಗಿ ಅವುಗಳ ವೀಕ್ಷಣೆಯಿಂದಾಗಿ ವೀಕ್ಷಕರ ವರ್ತನೆ ಕೂಡ ತುಂಬಾನೇ ಬದಲಾಗಿದೆ. ಹಲವಾರು ಇನ್ಫ್ಲೂಯೆನ್ಸ್ ಆಗಿ ಕೆಲವು ಜನರು ಒಳ್ಳೆಯವರು ಆದರೂ ಕೂಡ ಕೆಲವು ಜನರು ಕುಖ್ಯಾತಿ ಕೂಡ ಆಗಿದ್ದಾರೆ ಹಾಗೂ ಕೆಟ್ಟ ಮಾರ್ಗಗಳನ್ನು ಕೂಡ ಹಿಡಿಯುತ್ತಿದ್ದಾರೆ. ಒಂದೇ ದಿನದಲ್ಲಿ 8 ರಿಂದ 10 ಎಪಿಸೋಡ್ಗಳು ನೋಡುವ ಟ್ರೆಂಡ್ ಭಾರತದಲ್ಲಿ ಈಗ ಅತಿ ಸಾಮಾನ್ಯವಾಗಿ ಹೋಗಿದೆ. ವೀಕ್ಷಕರು ತಮ್ಮ ಇಷ್ಟದ ವಿಷಯವನ್ನ ತಮ್ಮ ಸಮಯಕ್ಕೆ ತಕ್ಕಂತೆ ನೋಡಲು ಅವಕಾಶ ಇದೆ. ಯಾಕಂದ್ರೆ ನೀವು ಯಾವುದಾದ್ರೂ ಒಂದು ಟಿವಿಯಲ್ಲಿ ಧಾರಾವಾಹಿ ನೋಡಬೇಕೆಂದ್ರೆ ಅದೇ ಸಮಯಕ್ಕೆ ಕುಳಿತುಕೊಂಡು ಆ ಧಾರಾವಾಹಿಯನ್ನ ನೋಡಬೇಕು. ಇಲ್ಲವಾದರೆ ನಿಮಗೆ ಆ ಧಾರಾವಾಹಿ ನೋಡಲು ಸಾಧ್ಯವಿರಲಿಲ್ಲ. ಆದರೆ OTT ಬಂದ ನಂತರ ಯಾವುದೇ ಸಮಯದಲ್ಲೂ ಹೇಗೆ ಇದ್ದರೂ ಕೂಡ ನೀವು ಎನಿ ಟೈಮ್ ಆ ಒಂದು ವೆಬ್ ಸಿರೀಸ್ ಅನ್ನ ನೋಡುವ ಅವಕಾಶ ಈ OTT ಮಾಡಿಕೊಟ್ಟಿದೆ. ಇದು ಭಾರತೀಯರಿಗೆ ಹೊಸದೊಂದು ಪ್ಲಾಟ್ಫಾರ್ಮ್ ಕೊಟ್ಟಂತಹ ಒಂದು ವಿಧಾನವಾಗಿದೆ. ಹೀಗಾಗಿ ಈಗ ಜನರು ದೂರದರ್ಶನದಿಂದ ಹೆಚ್ಚು ವೆಬ್ ಸಿರೀಸ್ ಗಳಿಗೆ ಅಂದ್ರೆ OTTಗೆ ವಾಲುತ್ತಿರುವುದು ನೀವು ಕಾಣುತ್ತಿದ್ದೇವೆ. ಸ್ನೇಹಿತರೆ, ಈ ವೆಬ್ ಸಿರೀಸ್ ಗಳ ಬಗ್ಗೆ, ಈ OTT ಪ್ಲಾಟ್ಫಾರ್ಮ್ ಗಳ ಬಗ್ಗೆ ನಿಮ್ಮ ಅನುಭವವನ್ನ, ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ. ಇದು ನಿಮಗೆ ಎಷ್ಟು ಉಪಯೋಗ ಆಗುತ್ತಿದೆ, ಇದರಿಂದ ಎಷ್ಟು ಜನ ಹಾಳಾಗುತ್ತಿದ್ದಾರೆ ಅನ್ನೋದನ್ನ ಕೂಡ ದಯವಿಟ್ಟು ಬರೆಯಿರಿ.